ರಾಜ್ಕುಮಾರ್ ಅಂದ್ರೆ ಅಭಿಮಾನಿಗಳಿಗೆ ಅದೆಂತ ಭಕ್ತಿ. ಅಣ್ಣವರಿಗಿದೆ ಅಭಿಮಾನಿಗಳ ಶಕ್ತಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು, ಹಾಗೆ ಅಭಿಮಾನಿ ಸಂಘ ಇದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಾಜಣ್ಣ ಅವರಿಗೆ. ಅಭಿಮಾನಿಗಳನ್ನು ದೇವರೆಂದು ಕರೆಯೋ ಪ್ರಪಂಚದ ಏಕೈಕ ನಟರಾದ ಅಣ್ಣವರನ್ನು ದೇವರಂತೆ ಕಾಣೋ ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ಇವರಲ್ಲಿ ಅಣ್ಣವರ ಮೇಲಿನ ಅಭಿಮಾನದಿಂದಾಗಿ ಅಭಿಮಾನಿಯೊಬ್ರು ಕಳೆದ 20 ವರ್ಷಗಳಿಂದ ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಲ್ಲ ಅಂದ್ರೆ ನೀವು ನಂಬ್ತೀರಾ? ಯಸ್, ನಂಬಲೇಬೇಕು. ಅಣ್ಣವರ ಮೇಲಿನ ಅಭಿಮಾನದಿಂದಾಗಿ ಕಳೆದ 20 ವರ್ಷಗಳಿಂದ ಅಭಿಮಾನಿಯೊಬ್ರು ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಲ್ಲ ಅನ್ನೋದು ವಿಚಿತ್ರ ಅನಿಸಿದರೂ ಇದು ಸತ್ಯ. ಅಷ್ಟಕ್ಕೂ ಅಣ್ಣವರನ್ನು ದೇವರಂತೆ ಕಾಣೋ ಆ ವ್ಯಕ್ತಿ ಯಾರು ಅನ್ನೋ ಕುತೂಹಲ ನಿಮ್ಗೆ ಸಹಜ. ಅಂದ ಹಾಗೆ ಈಗ ತಾನೇ ಕನ್ನಡ ಚಿತ್ರರಂಗದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇರೋ ನಟ, ಹಾಗೆ ಹಲವಾರು ಕಲಾವಿದರಿಗೆ ಅಭಿನಯ ಕಲಿಸಿರೋ ಕಿರುತೆರೆ ನಿರ್ದೇಶಕ MK ಮಠ ಅವರೇ ಅಣ್ಣವರ ಅಪ್ಪಟ ಅಭಿಮಾನಿ. ಅಷ್ಟಕ್ಕೂ ಮಠ ಅವರ ಈ ತ್ಯಾಗಕ್ಕೆ ಕಾರಣವೇನು ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಮಾರ್ಚ್ 6, 2000. ಅಂದು ಅಣ್ಣವರ ಅಪ್ಪಟ ಅಭಿಮಾನಿಯಾದ ಮಠ ಅವರು ತನ್ನ ಮೂಲಗುರು ಕಾಸರಗೋಡು ಚಿನ್ನ ಅವರಲ್ಲಿ ಕಾಡಿಬೇಡಿ TS ನಾಗಭರಣ ಅವರ ತಂಡವನ್ನು ಸೇರ್ಕೋತಾರೆ. ಮೊಟ್ಟ ಮೊದಲ ಬಾರಿಗೆ ನಾಗಭರಣ ಅವರ ಸಂಕ್ರಾಂತಿ ಧಾರಾವಾಹಿಗೆ ಸಹಾಯಕ ನಿರ್ದೇಶಕನಾಗಿ ಸೇರಿಕೊಂಡ್ರು. ಬಣ್ಣದ ಲೋಕದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ನಾಗಭರಣ ಅವರ ಮೆಚ್ಚುಗೆಯನ್ನು ಪಡ್ಕೋತಾರೆ. ಆದರೆ ಮಠ ಅವರು ನಾಗಭರಣ ಅವರ ತಂಡವನ್ನು ಸೇರಿದ ಕೆಲವೇ ತಿಂಗಳಲ್ಲಿ ಅಣ್ಣವರನ್ನು ಕಾಡುಗಳ್ಳ ವೀರಪ್ಪನ್ ಅಪಹರಿಸ್ತಾನೆ. ಅಂದು ರಾಜ್ಯಕ್ಕೆ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಅದೆಷ್ಟು ಅಭಿಮಾನಿಗಳು ಕಣ್ಣೀರಿಟ್ಟು ಗೋಳಾಡಿದ್ರು. ಅಷ್ಟೇ ಅಲ್ಲದೆ ಇಡೀ ಕನ್ನಡ ಚಿತ್ರರಂಗವೇ ಸ್ತಬ್ಧವಾಗಿ ಹೋಗಿತ್ತು. ಅಂದು ಮಾಗಡಿ ಸಮೀಪದ ತಾವರೆಕೆರೆಯಲ್ಲಿ ಇವರ ಚಿತ್ರೀಕರಣ ನಡೀತಾ ಇತ್ತು. ಚಿತ್ರರಂಗವೇ ಸ್ಥಗಿತಗೊಂಡಾಗ ಅಲ್ಲಿದ್ದ ಕಲಾವಿದರು, ತಂತ್ರಜ್ಞರು ಅವರವರ ಊರಿನತ್ತ ಪಯಣ ಬೆಳೆಸಿದ್ರು. ಚಿತ್ರೀಕರಣದ ಸೆಟ್ನಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಉಪಕರಣಗಳು ಇದ್ದಿದ್ರಿಂದ ನಾಗಭರಣ ಅವರ ಪ್ರೀತಿಯ ಹುಡುಗ MK ಮಠ ತಾವರೆಕೆರೆಯಲ್ಲೇ ಉಳ್ಕೋಬೇಕಾಯಿತು. ಅಡಿಗೆ ಮಾಡ್ಕೊಳ್ಳೋದು, ತಿನ್ನೋದು, ಟಿವಿ ನೋಡೋದು, ಮಲ್ಕೊಳ್ಳೋದು ಮಠ ಅವರ ದಿನಚರಿಯಾಗಿತ್ತು. ಅಂದು ಇದ್ದಿದ್ದೇ ಬರೀ 2 ಚಾನಲ್. ಅವೆರಡರಲ್ಲೂ ಬರೀ ಅಣ್ಣವರದ್ದೇ ಸುದ್ದಿ. ಅಭಿಮಾನಿಗಳು ಅಣ್ಣವರಿಗಾಗಿ ಪ್ರಾರ್ಥನೆ ಮಾಡೋದು, ಉರುಳು ಸೇವೆ ಮಾಡೋದು, ಹರಕೆ ಕಟ್ಕೊಳ್ಳೋದು, ಹೀಗೆ ಅಣ್ಣವರಿಗಾಗಿ ಅಭಿಮಾನಿಗಳ ಗೋಳಾಟವೇ ತುಂಬಿತ್ತು. ಇವೆಲ್ಲವನ್ನು ನೋಡ್ತಾ ನೋಡ್ತಾ ಮಠ ಅವರು ಅಣ್ಣವರು ಕಾಡಿನಿಂದ ಬರೋವರೆಗೂ ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ರು. ಅಣ್ಣವರು ವೀರಪ್ಪನ್ನ ಕಪಿಮುಷ್ಟಿಯಿಂದ ಇಂದು ರಿಲೀಸ್ ಆಗ್ತಾರೆ, ನಾಳೆ ರಿಲೀಸ್ ಆಗ್ತಾರೆ ಎಂದು ಕಾದು ಕುಳಿತಿದ್ದು. ಆದ್ರೆ ಅಣ್ಣವರ ಬಿಡುಗಡೆ ಮಾತ್ರ ಮುಂದಕ್ಕೆ ಹೋಗ್ತಿತ್ತು. ಇದರಿಂದ ನೊಂದ ಮಠ ಅವರು ಅಣ್ಣವರಿಗೆ ಇಲ್ಲದ ಬಿಸಿ ನೀರು ತನಗೆ ಬೇಡವೆಂದು ಬಿಸಿ ನೀರಲ್ಲಿ ಸ್ನಾನ ಮಾಡೋದನ್ನೇ ಬಿಟ್ರು. ಅಣ್ಣವರಿಗಿಲ್ಲದ ಸುಪ್ಪತ್ತಿಗೆ ತನಗೆ ಬೇಡವೆಂದು ಮೆತ್ತನೆಯ ಬೆಡ್ಡಲ್ಲಿ ಮಲಗೋದನ್ನೇ ಬಿಟ್ಟು ನೆಲದಲ್ಲಿ ಚಾಪೆ ಹಾಸ್ಕೊಂಡು ಮಲಗೋಕೆ ಪ್ರಾರಂಭ ಮಾಡಿದ್ರು. ಅಣ್ಣವರು ಮಠ ಅವರನ್ನು ಅದೆಷ್ಟು ಆವರಿಸಿಕೊಂಡಿದ್ರು ಅಂದ್ರೆ 110 ದಿನಗಳ ಬಳಿಕ ಅಣ್ಣವರು ವೀರಪ್ಪನಿಂದ ಬಿಡುಗಡೆಯಾದ್ರು. MK ಮಠ ಅವರು ವರ್ಜಿಸಿದ್ದನ್ನು ಮತ್ತೆ ಅಳವಡಿಸಿಕೊಳ್ಳೇ ಇಲ್ಲ. ಎರಡು ವರ್ಷಗಳ ಬಳಿಕ ಈ ವಿಷಯ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರಿಗೆ ತಿಳಿದಾಗ ಆಗ ಅವರಿದ್ದ ಪತ್ರಿಕೆಯಲ್ಲಿ ಈ ಬಗ್ಗೆ ವಿಸ್ತೃತವಾದ ಲೇಖನವನ್ನು ಬರೆದಿದ್ರು. ಆ ವಿಚಾರ ಅಣ್ಣವರಿಗೆ ಅದೇಗೋ ತಿಳಿಯಿತು. ಅಪ್ಪಟ ಅಭಿಮಾನಿಗೆ ತನ್ನ ಕೈಯಾರೆ ಟೀ ಕುಡಿಸಬೇಕು ಅನ್ನೋ ಅಭಿಲಾಷೆಯನ್ನು ಅಣ್ಣವರು ವ್ಯಕ್ತಪಡಿಸಿದ್ರು. ಹೀಗಾಗಿ ಗಣೇಶ್ ಕಾಸರಗೋಡುರವರ ಮೂಲಕ ದಿನಾಂಕವನ್ನು ನಿಗದಿಪಡಿಸಿದ್ರು. ಮಠ ಅವರು ಅಣ್ಣವರನ್ನ ಭೇಟಿಯಾಗಿ ಟೀ ಕುಡಿಯೋಕೆ 12 ದಿನವಷ್ಟೇ ಬಾಕಿ. ಹೀಗಿರುವಾಗ ಅಣ್ಣವರು ನಮ್ಮನ್ನಗಲೇ ಬಾರದ ಲೋಕಕ್ಕೆ ಹೋದ್ರು. ಅಣ್ಣವರ ಅಗಲಿಕೆಯಿಂದ ಮಮ್ಮಲ ಮರುಗಿದ್ದ MK ಮಠ ಅವರು ಅಣ್ಣವರೇ ಹೋದ್ಮೇಲೆ ಇವೆಲ್ಲ ನನಗ್ಯಾಕೆ ಎಂದು ಇವತ್ತಿಗೂ ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಬಿಸಿ ನೀರಲ್ಲಿ ಸ್ನಾನ ಮಾಡಲ್ಲ, ಮೆತ್ತೆಗೆಯ ಹಾಸಿಗೆಯಲ್ಲಿ ಮಲಗಲ್ಲ. ಕಳೆದ 20 ವರ್ಷಗಳಿಂದ ಅಣ್ಣವರ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇರೋ ಮಠ ಅವರು ಇದೀಗ ಕನ್ನಡ ಚಿತ್ರರಂಗ ಗುರುತಿಸುವ ನಟರಾಗಿ ಬೆಳೆದಿದ್ದಾರೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರದಲ್ಲಿ ಅಭಿನಯಿಸಿ
ಪ್ರಸ್ತುತ ಯುವರತ್ನ ಚಿತ್ರದಲ್ಲೂ ಅಭಿನಯಿಸಿದ್ದಾರೆ. ಪುನೀತ್ ಅವರ ಜೊತೆ ಅಭಿನಯಿಸುವಾಗ ಅಣ್ಣವರೇ ಎದುರಾಗಿದ್ದಾರೇನೋ ಎಂಬಂತೆ ಫೀಲ್ ಆಗುತ್ತೆ ಎನ್ನೋ ಮಠ ಅವರಿಗಿರೋ ಅಣ್ಣವರ ಅಭಿಮಾನವನ್ನು ಮೆಚ್ಚಲೇಬೇಕು. ಈಗಾಗಲೇ ಮಠ ಅವರು ಜನುಮದಾತ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಅದೆಷ್ಟು ಕನ್ನಡ, ತುಳು, ಬ್ಯಾರಿ ಚಿತ್ರಗಳಲ್ಲಿ ಅಭಿನಯಿಸಿ ಸೈಯೆನಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಗೊತ್ತಾನಗ ಪೊರ್ತಾಂಡು ಅನ್ನೋ ತುಳು ಧಾರಾವಾಹಿಯನ್ನು ಮಠ ಅವರು ನಿರ್ದೇಶಿಸಿದ್ದು ಇದು ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ವಾಹಿನಿಯೊಂದು ಪ್ರಾದೇಶಿಕ ಭಾಷಾ ಧಾರಾವಾಹಿಗೆ ವೇದಿಕೆ ಕಲ್ಪಿಸಿತ್ತು. ಪ್ರಾದೇಶಿಕ ಭಾಷೆಯ ಧಾರಾವಾಹಿಯೊಂದು ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆಯಲು ಕಾರಣಕರ್ತರಾಗಿದ್ದು ಇದೇ ಎಂಕೆ ಮಠ. ಅಷ್ಟೇ ಅಲ್ಲದೆ ಮದಿಪು ಅನ್ನೋ ತುಳು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಮಠ ಅವರು ಅತ್ಯದ್ಭುತವಾಗಿ ನಟಿಸಿದ್ದು ಮಾತ್ರವಲ್ಲದೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು. ಈ ಚಿತ್ರದ ಮೂಲಕ ತುಳು ಚಿತ್ರರಂಗಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಮಠ ಅವರು ಬಾಚಿಕೊಂಡ್ರು. ಇದರ ಜೊತೆಗೆ ಗಗ್ಗರ ಅನ್ನೋ ತುಳು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಮಠ ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಇನ್ನೇನು ರಾಷ್ಟ್ರ ಪ್ರಶಸ್ತಿಯಲ್ಲೂ ಮಠ ಅವರ ಹೆಸರು ಸೇರ್ಪಡೆಯಾಗಿತ್ತು. ಎಲ್ಲ ಫೈನಲ್ ಆಗಿ ಮಠ ಅವರಿಗೆ ಪ್ರದಾನ ಮಾಡೋ ಕೊನೆಗಳಿಗೆಯಲ್ಲಿ ಅದು ಕೈತಪ್ಪಿ ಹೋಯಿತು. ಈ ರೀತಿಯ ಗೌರವ ಕೋಸ್ಟಲ್ ವುಡ್ಗೆ ಮೊಟ್ಟ ಮೊದಲು. ಆದ್ರೆ ಇತ್ತೀಚೆಗೆ ತುಳು ಇಂಡಸ್ಟ್ರಿ ಬೆಳೀತಾ ಇದ್ದಂತೆ ಮಠ ಅವರನ್ನು ಕಡೆಗಣಿಸಲಾಗುತ್ತಿದೆ ಎಂದನಿಸುತ್ತೆ. ಒಬ್ಬ ಹಿರಿಯ ಕಲಾವಿದ ಹಾಗೆ ನಿರ್ದೇಶಕರನ್ನು ತುಳು ಇಂಡಸ್ಟ್ರಿ ಕಡೆಗಣಿಸಿದ್ರೆ ಚಂದನವನ ಮಾತ್ರ ಮಠ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿದೆ. ಸ್ಟಾರ್ ಚಿತ್ರಗಳ ಪ್ರಮುಖ ಪಾತ್ರದಲ್ಲಿ ಮಠ ಅವರು ಮಿಂತಾ ಇದ್ದಾರೆ. ಅದೇನೇ ಇರಲಿ, ಕಳೆದ 20 ವರ್ಷಗಳಿಂದ ಅಣ್ಣವರಿಗಾಗಿ ಎಲ್ಲವನ್ನು ತ್ಯಾಗ ಮಾಡ್ತಾ ಬಂದಿರೋ ಮಠ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಹಾಗೆ ತುಳು ಇಂಡಸ್ಟ್ರಿ ಇವರಿಗೂ ಬೆಲೆ ಕೊಟ್ಟು ಗೌರವಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.